ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 2.5 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರುವುದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸಾಬೀತಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ನಿಟ್ಟೆ ನೇಮಿರಾಜ ರೈ ಹೇಳಿದ್ದಾರೆ. ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. 2017-18ರಿಂದ 18ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಿಂದ ಈ ಮಾಹಿತಿ ಬಹಿರಂಗಗೊಂಡಿದೆ. ಲೆಕ್ಕ ಪರಿಶೋಧಕರು ಈ ವರದಿಯನ್ನು ಸಲ್ಲಿಸಿ 9 ತಿಂಗಳು ಕಳೆದರೂ ಮೇಲಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದರು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಇದೇ ರೀತಿಯ ಹಗರಣ ಇದ್ದು ಜನತೆಗೆ ತಿಳಿಯದಂತೆ ಮುಚ್ಚಿ ಹಾಕುವ ವ್ಯವಸ್ಥಿತ ಜಾಲ ಇದರ ಹಿಂದೆ ಕಾರ್ಯಾಚರಿಸ್ತಾ ಇದೆ. ಸರ್ಕಾರ ಮಟ್ಟದಲ್ಲಿ ಈ ಅವ್ಯವಹಾರ ನಡೀತಾ ಇದೆ. ನಿಟ್ಟೆಯಲ್ಲಿ ಅಷ್ಟೊಂದು ಗರಿಷ್ಠ ಮಟ್ಟದ ಹಗರಣದಲ್ಲಿ ಬಂದಿರುವ ಹಣ ಯಾರಿಗೆ ಸಂದಾಯವಾಗ್ತಾ ಇದೆ, ಇದರ ಹಿಂದಿರುವಂತಹ ಕಿಂಗ್ ಪಿನ್ಗಳು ಯಾರು ಅನ್ನೋದು ಜನತೆಗೆ ಸ್ಪಷ್ಟವಾಗಬೇಕು ಅಂತ ಆಗ್ರಹಿಸಿದರು. ನಿಟ್ಟೆ ಗ್ರಾಮಸ್ಥರಿಗೆ ನ್ಯಾಯ ಕೊಡಬೇಕಾದ ಗ್ರಾಮ ಪಂಚಾಯತ್ ಅವ್ಯವಹಾರದಿಂದ ತುಂಬಿ ತುಳುಕ್ತಾ ಇದೆ. ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವ ಹಿಂದೆ ಸಂದೇಹಗಳು ಇದೆ. ಇಂತಹ ಗ್ರಾಮ ಪಂಚಾಯತ್ಗೆ ಚುನಾವಣೆ ಯಾಕೆ ಅಂತ ಅವರು ಪ್ರಶ್ನಿಸಿದ್ದಾರೆ. ನಮ್ಮ ನಿಟ್ಟೆ ಒಂದು ಗ್ರಾಮ ಪ್ರದೇಶದಲ್ಲಿ ಇರುವಂತಹ ಒಂದು ಗ್ರಾಮ ಪಂಚಾಯತ್, ಅದರಲ್ಲಿ ಸುಮಾರು 2.5 ಕೋಟಿಯಷ್ಟು ಹಗರಣ ನಡೆದಿದೆ ಅಂತ ಹೇಳಿ ಇವರು ರಿಪೋರ್ಟಲ್ಲಿ ಕೊಟ್ಟು 9 ತಿಂಗಳಾಯಿತು. ಇಷ್ಟರವರೆಗೂ ಯಾವುದೇ ಒಂದು ಇಲಾಖೆಯಿಂದ ಅಥವಾ ಕೆಲವಾರು ತನಿಖಾ ಸಂಸ್ಥೆಗಳು, ಯಾಕಂದರೆ ಇಲ್ಲಿ ಅಷ್ಟು ದೊಡ್ಡ ಅಪರಾಧ ಇದೆ. ಈ ಅಪರಾಧವನ್ನು ಕರ್ನಾಟಕ ರಾಜ್ಯ ಪಂಚಾಯತ್ ಆ್ಯಕ್ಟ್ ಪ್ರಕಾರ ನೀವು ನೋಡಿಕೊಂಡು ಹೋದರೆ ಇದು ಈ ಅಪರಾಧದ ಪ್ರಕಾರ ಅಲ್ಲಿ ಆಡಳಿತ ನಡೆಸಿದಂಥ ಅಧ್ಯಕ್ಷರಿರಲಿ, PDO ಇರಲಿ ಅಥವಾ ಇತರ ಸರ್ಕಾರ ಅದರಲ್ಲಿ ಯಾರೇ ಇರಲಿ, ಇವರು ನೇರವಾಗಿ ಜೈಲಿಗೆ ಹೋಗಬೇಕು. ಅನ್ಬೈಲೇಬಲ್ ಕೇಸಸ್ ಇದೆಯಲ್ಲ, ಜಾಮೀನು ರಹಿತವಾದಂಥ ಕೇಸಸ್ಸಲ್ಲಿದೆ. ಅಷ್ಟು ದೊಡ್ಡ ಹಗರಣ ಇದೆ. ಯಾಕಂದರೆ ಫ್ರಾಡ್ ಇದೆ, ಹಣ ಇದೆ, ಒಪ್ಪಿಕೊಂಡಿದ್ದಾರೆ, ಹಣ ಪಂಚಾಯತಿಗೆ ಹಾಕಿಲ್ಲ. ಈ ರೀತಿಯ ದೊಡ್ಡ ಮಟ್ಟದ ಒಂದು ಹಗರಣ ನಡೆದಿದೆ. ಇದರಲ್ಲಿ ನಮಗೆ ನಿಟ್ಟೆಗೆ ಭಾಳ ದೊಡ್ಡದಾದಂಥ ಒಂದು ಆದಾಯ ಬರುವುದು ವರ್ಷಕ್ಕೊಮ್ಮೆ ನಡೆಯುವಂಥ ಹತ್ತೂರು ಚರ್ಚಿನ ಜಾತ್ರೆಯಲ್ಲಿ ಸುಮಾರು. ಇದು ಈ ಸಲ ಅವರು ಒಪ್ಪಿಕೊಂಡ ಮೇರೆಗೆ 63 ಲಕ್ಷ ನಮ್ಮ ನಿಟ್ಟೆ ಪಂಚಾಯತಿಗೆ ಆದಾಯ ಬಂದಿದೆ. ಅದರದ್ದು ಪೂರ್ಣ ವಿವರ ಎಲ್ಲಿ ಹೋಗಿದೆ ಅಂತ ಬಂದಿದ್ದಂತೆ ಒಪ್ಪಿಕೊಂಡಿದ್ದಾರೆ. ಇವರ ರಿಪೋರ್ಟ್ ಪ್ರಕಾರ ಅದು ಕೂಡ ಸ್ಪಷ್ಟವಾಗಿ ಯಾವುದಿಲ್ಲ. ಅದರಲ್ಲಿ 6.5 ಲಕ್ಷ ರೂಪಾಯಿ ಬೇರೆ ರೀತಿಯಲ್ಲಿ ಜನರಿಂದ ನೆಲ ಬಾಡಿಗೆ ಅಂತೇಳಿ ಕಲೆಕ್ಷನ್ ಮಾಡಿದ್ದಾರೆ, ರಸೀದಿ ಕೊಟ್ಟಿದ್ದಾರೆ. ಈ ಎಲ್ಲ ರಸೀದಿಯನ್ನು ಕೂಡ ಇವರು ರದ್ದುಪಡಿಸಿದ್ದಾರೆ.